ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವಾಗ ಗಂಟೆ 6:30 ಆಯಿತು. ನಾನೀಗ ಮೀನು ಮಾರ್ಕೆಟ್ಗೆ ಹೊರಡ್ತಾ ಇದ್ದೀನಿ. ಮೀನು ಮಾರ್ಕೆಟ್ಗೆ ಹೋಗಿ ಬರುವ. ಬನ್ನಿ, ನಿಮಗೆ ಮೀನು ಮಾರ್ಕೆಟ್ ತೋರಿಸ್ತೀನಿ, ಮುಂಬೈಯದ್ದು. ನೋಡಿ, ಇಲ್ಲಿ ಇವರಿದ್ದಾರೆ. ನೀವು ತೋರಿಸಿ ಅಂತಿದ್ದಾರಲ್ವ, ಹಾಯ್ ಹಾಯ್ ಅಂತಿದ್ದಾರೆ. ನೋಡಿ ಮಕ್ಕಳೇ, ಹಾಯ್ ಸನ್ವೀತ್, ಹಾಯ್ ಸನ್ವೀತ್. ನೋಡಿ ವಿಜುವಲ್ಗೆ ಇದ್ದಾರಂತೆ, ಬಿಸಿ ಇದ್ದಾನಂತೆ ಅವನು. ಈಗ ನಾವು ಹೊರಡ್ತೀವಿ. बाद में देती हूँ ना. कुछ दे, पकड़. ये चाहिए, देखो ये चाहिए इसको. मला यशो फिराडकुल्लू. मला फिराडकुल्लू चाहिए. बोलो वो एन्न इट्टना मला अम्मा नैट कुल बला फुल मुल मुल कुल कुल मुल. चलो चलो बेटा, चलो चलो बला पे कुल्लू मारಯ್ಯ बला. ಹಾಂ, ನಾವು ಹೋಗ್ತಿದ್ದೀವಿ. ನಾವು ಹೋಗ್ತಾ ಇದ್ದೀವಿ ನೋಡಿ ಮಾರ್ಕೆಟ್ಗೆ. ನಾನು ಹೋಗ್ತಾ ಇದ್ದೀನಿ ಮಾರ್ಕೆಟ್ಗೆ, ಮೀನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಹೋಗ್ತಾ ಇದ್ದೀವಿ, ಮೀನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಸರಿ ಅಲ್ಲ, ಚಪ್ಪಲ್ ತಿತ್ತು ಬರೋಡ್ತು ಸರಿ ದಿಲ್ಲ ಕಾರ, ಅಮ್ಮನ ಕಾರ ಮಿತ್ತಿದ್ದಿಲ್ಲ. ಹಾಂ, ನೆಟ್ಟು ಹೋಗ್ತಿಲ್ಲ, ಅಮ್ಮನ ಕಾರ ಮಿತ್ತು. ಹಾಂ, ಇದು ಮೀನೊಂದು ಬೇರೆ ಊರಿದ್ದು ಮೀನು. ನಾವು ಬೇರೆ ಮೀನು ಮಾರ್ಕೆಟ್ಗೆ ಹೋಗೋದು. ಬಸ್ ಕೂಡ ಉಂಟು ಇಲ್ಲಿ, ಊರಿನಾಗೆ ಇಲ್ಲಿ ಕೂಡ ಬಸ್ ಉಂಟು ನೋಡಿ. ಮೆಲ್ಲ ಮೆಲ್ಲ. ಹೋಗ್ತಾ ಇದ್ದೀವಿ. ಅಲ್ಪ ಇರಲಿಲ್ಲಪ್ಪ, ನೋಡ್ತಾವೆ ಒಂದು ಮೀಡಿಯಂ ಅಲ್ಪ ಬಂದು. ಸ್ವಲ್ಪ ಒಂದು 10 ನಿಮಿಷದ್ದು ಉಂಟು ದಾರಿ ನನಗೆ ಹೋಗ್ಲಿಕ್ಕೆ. ಮಾರ್ಕೆಟಲ್ಲಿ ನೋಡಿ, ನಾವು ಬ್ರಿಡ್ಜಲ್ಲಿ ಹೋಗ್ತಿದ್ದೀವಿ ನೋಡಿ. ಹಾಂ ನೋಡಿ, ನದಿ ನದಿ ನೋಡಿ, ನದಿ ನದಿ ಬ್ರಿಡ್ಜ್ ಇದು. ಈಗ ಬರುತ್ತೆ ಮೆಸ್ ಮಾರ್ಕೆಟ್ ನೋಡಿ. ಈ ಕಡೆ ನೋಡಿ, ನಮ್ಮ ಕಡೆ ಆಚೆ ಕಡೆ ಇರೋದು, ನಮ್ಮ ಮನೆ ಆಚೆ ಕಡೆ ಇದೆ, ಈ ಬ್ರಿಡ್ಜಿನ ಆಚೆ ಕಡೆ ಇದೆ. ನಾವು ಸ್ಕೂಟಿಯಲ್ಲಿ ಹೋಗ್ತಿದ್ದೀವಿ. ನೀವು ಕೂಡ ಸ್ವಲ್ಪ ಮಾರ್ಕೆಟ್ ನೋಡಿ ನೋಡಿ. ತಂಪು ಪಾನಿ ನೀರು ಹಾಕಿಡುವುದು ಇದೆ, ತಂಪಾಗಿ ಬೇಸಿಗೆಯಲ್ಲಿ ಅದು ಕೂಡ ಸಿಗುತ್ತೆ ಇಲ್ಲಿ. ಟ್ರಾಫಿಕ್ ಆಗಿದೆ ನೋಡಿ. ನನ್ನಲ್ಲಿ ಬೇಡ.
सुपर। ये नहीं फोटो निकालती हूँ, बड़ा मिस है ना, सुपर। ಮಾರ್ಕೆಟಿಂದ ನಾನು ಹೊರಡ್ತೀವಿ ಮೀನು ತಗೊಂಡು, ಮೀನು ಮಾರ್ಕೆಟಿಂದ ಮೀನು ತಗೊಂಡು ಹೊರಡ್ತೀವಿ. ಈಗ ಅದು ಫಿಶ್ ಮಸಾಲ ಹೊಂದಿದ್ದು ಸೂಪರ್ ಮಾರ್ಕೆಟ್ ಸಾಮಾನಿಜ್ಜಿ. ಹಾಂ ಅವನು ಸೂಪರ್ ಮಾರ್ಕೆಟ್ ಅಂತ ವಿಡಿಯೋ ಹೊರಡ್ತಿದ್ದೀವಿ. ವಾಪಸ್ ಮೀನು ತಗೊಂಡು ಮನೆಗೆ ಹೋಗಿ ನಿಮಗೆ ಏನೆಲ್ಲ ಮೀನು ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ, ನೋಡಿ ನೀವು ಕೂಡ. ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಿದ್ದೀವಿ. ನೋಡಿ ಸೂಪರ್ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಉಂಟಲ್ವಾ, ಎಲ್ಲಿಂದ ಹೋಗೋದು ನೀವು? ಅಲ್ಲಿಂದ ಹೋಗುದಾ? ಬರ್ತಿದ್ದೀವಿ ಮನೆಗೆ. ಒಂದೊಂದು ಕ್ಲಿಪ್ ಇದೆ ಬಾರೋಡು ಊರಲ್ಲಿ ಪರಬಲ್ಲಿ. ಹಾಂ ಎದುರ್ದದೆ ಪುರ ನೋಡಿ ನೋಡಿ ನಮ್ಮ ಮನೆಗೆ ಹೋಗುವ ದಾರಿ ಇದು. ಹೋಗ್ತಾ ಇದ್ದೀವಿ ನಾವು ಈಗ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದೆ. ಒಂದು ಇದು ಮೀನು ತಂದೆ ನೋಡಿ ಇದು ಸೌಂದಲ್ಯ ಅಂತ ಅಂತಾರೆ ಇಲ್ಲಿ. ಅಲ್ಲಿ ಊರಲ್ಲಿ ಕುರ್ಚಿ ಮೀನು ಅಂತಾರೆ. ಇದರಂದು ಇದು 400 ಅಂದರು. ನಾವು ಕೇವಲ 250 ಕೊಟ್ಟು ತಂದಿದ್ದು. ತುಂಬ ಚೆನ್ನಾಗಿದೆ, ಎಂತ ಇದಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಮೀನು, ಫ್ರೆಶ್ ಇದೆ.
ಹಾಗೆ ಇನ್ನೊಂದು ಮೀನು ತಂದ್ವಿ. ಮಕ್ಕಳೆಲ್ಲ ತಿನ್ನಲ್ಲ ಅದನ್ನು ತಿಂತಾರೆ, ಆದರೂ ಫ್ರೈ ಮಾಡ್ಲಿಕ್ಕಂತ ಇನ್ನೊಂದು ತಂದ್ವಿ. ನೋಡಿ, ಸುರ್ಮೈ ಅಂತಾರೆ, ಅಂಜಲ್ ಮೀನು. ತುಂಬ ಇದು ಕಾಸ್ಟ್ಲಿ. ಇದಕ್ಕೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಏನು ಮಾಡೋದು, ಮಕ್ಕಳಿಗೋಸ್ಕರ ತರೋದು ನಾವು. ಇದು 300 ರೂಪಾಯಿ ಅಂದರು, ನಾವು 250 ಕೊಟ್ಟು ತಂದಿದ್ದು. ತುಂಬ ಕಾಸ್ಟ್ಲಿ ಅಂದರೆ ತುಂಬ ಕಾಸ್ಟ್ಲಿ. 300-350 ಅಂತ ಅಂದರು. ನಾವು 250 ಕೊಡೋದಾದರೆ ಕೊಡಿ, ಇಲ್ಲಾಂದರೆ ಬೇಡ ಅಂದ್ರಿ. ನನ್ನ ಮಗ, ಸಣ್ಣ ಮಗ ತಿಂತಾನೆ, ಅವನಿಗೋಸ್ಕರ ಇಬ್ಬರು ಮಕ್ಕಳಿಗೋಸ್ಕರ ತಂದದ್ದು ನಾವು ಹೆಚ್ಚಾಗಿ ಅವರಿಗೆ ಕೊಡೋದು ಇದನ್ನು. ಇದು ನಾವು ತಿಂತೀವಿ, ಅವ್ರು ತಿಂತಾರೆ, ಎಂತಾಗೋದಿಲ್ಲ, ಅವರಿಗೆ ಇದು ಇಷ್ಟ. ಅದಕ್ಕೆ ಇನ್ನು ಇದನ್ನು ಕ್ಲೀನ್ ಮಾಡಿ ಫ್ರೈ ಮಾಡೋದು. ಇದರದ್ದು ರೆಸಿಪಿ ಅಂತ ತೋರಿಸೋದಿಲ್ಲ ನಿಮಗೆ ನಾನು. ನಿಮಗೆ ಯಾವಾಗಲೂ ರೆಸಿಪಿ ತೋರಿಸ್ತಾ ಇದ್ರೆ ಅದು ಕೂಡ ಚೆನ್ನಾಗಿರಲ್ಲ. ಈಗ ಇದು ನೋಡಿ, ಇದು ಪಾಸ್ತಾ ತಂದ್ವಿ. ಪಾಸ್ತಾ ಮಗನಿಗೆ ತುಂಬ ಇಷ್ಟ, ಅದಕ್ಕೆ ಪಾಸ್ತಾ ತಂದಿವಿ. ಒಂದು ವೀಕಲ್ಲಿ 1-2 ಬಾರಿ ಕೊಡ್ತೀನಿ ನಾನು. ನಾನು ಮೀನು ಮಾರ್ಕೆಟ್ಗೆ ಹೋಗಿದ್ದು. ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ನನ್ನ ವಿಡಿಯೋವನ್ನು ನೋಡಿ ನಿಮಗೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ, ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ವಿಡಿಯೋವನ್ನು ನೋಡ್ತೀನಿ. ನನ್ನ ವಿಡಿಯೋಕ್ಕೆ ಬಂದು ಕಮೆಂಟ್ ಹಾಕಿ, ನಾನು ಕೂಡ ನಿಮ್ಮ ವಿಡಿಯೋವನ್ನು ನೋಡ್ತೀನಿ. ಆದಷ್ಟು ನೀವು ನನಗೆ ಸಬ್ಬಾಗಿಲ್ಲ ಅಂದರೆ ಯಾರಾದರೂ ಸಬ್ಬಾಗದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಅದನ್ನು ಸಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ಕೂಡ ನಿಮಗೆ ರಿಟರ್ನ್ ಸಪೋರ್ಟ್ ಮಾಡ್ತೀನಿ. ಹಾಗೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ ಮಾಡಿ, ಲೈಕ್ ಕೊಡಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ತುಂಬ ಖುಷಿಯಾಗುತ್ತೆ ಆ ಕಮೆಂಟ್ ನೋಡುವಾಗ. ಅದಕ್ಕೆ ನಾನು ಫಸ್ಟ್ ಟೈಮ್ ನಿಮಗೆ ಮೀನು ಮಾರ್ಕೆಟ್ ತೋರಿಸಿದ್ದು. ಇದು ಮುಂಬೈದ್ದು ತುಂಬ ದೊಡ್ಡದಿದೆ. ನಾನು ಸ್ವಲ್ಪ ತೋರಿಸ್ತೇನೆ, ತುಂಬ ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ಮಕ್ಕಳು ಸಣ್ಣವರಲ್ವ, ಅದಕ್ಕೆ ನಾನು ಹೋಗಲಿಲ್ಲ. ನೋಡಿದ್ರಲ್ವ ನೀವು, ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾವು ಸಿಗ್ತೀನಿ. ನೋಡಿ, ನನ್ನ ಯಜಮಾನ್ರು ಇದ್ದಾರೆ ಇವತ್ತು. ಹಾಯ್ ಅಂತ ಇದ್ದಾರೆ. ಇವರು ಲೈಕ್ ಕೊಡ್ಬೇಕಂತೆ. ನೋಡಿ, ಅವ್ರು ಬರ್ತಾರೆ. ಸಪೋರ್ಟ್ ಇದ್ದೆ ನನಗೆ ಯಜಮಾನ್ರದ್ದು ವಿಡಿಯೋ ಮಾಡೋದ್ರಲ್ಲಿ. ಅಂಥದ್ರೇನೆಲ್ಲ ಅದು ಈಗ ವಿಡಿಯೋ ಮಾಡಿದ್ದ ಅವರೇ ಅಲ್ಲಿ, ನಾನಲ್ಲ. ನನಗೆ ನಾಚಿಕೆ ಆಗ್ತದೆ ಎಲ್ಲಾದರೂ ಹೊರಗಡೆ ವಿಡಿಯೋ ಮಾಡಲಿಕ್ಕೆ ಬೇಕು. ಹಾಗೆ ಇನ್ನೊಂದು ಚಾನಲ್ ಇದರಲ್ಲಿ ಸಿಗ್ತೀನಿ ನಾನು. ಬಾಯ್.